ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರ ದೇವರ ದಿಗ್ವಿಜಯ ಯಾತ್ರೆ ಉಡುಪಿಗೆ ಆಗಮಿಸಿದೆ. ಈ ದಿಗ್ವಿಜಯ ಯಾತ್ರಾ ರಥ ಉಡುಪಿಯ ಸಂತೆಗಟ್ಟೆಗೆ ಆಗಮಿಸಿ ಅಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಖ್ಯಾತ ಧಾರ್ಮಿಕ ಮುಖಂಡ ಕಲ್ಲಡ್ಕ ಪ್ರಭಾಕರ ಭಟ್, ಪೇಜಾವರ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಯಾರು ಇವನು ಒಂದು ವಾನರನು ಇಲ್ಲಿ ಬಂದು ಈ ತರ ಎಲ್ಲ ಮಾಡಿದ್ರು, ಇಷ್ಟು ದೊಡ್ಡ ಪರಾಕ್ರಮವನ್ನು ಮಾಡುತ್ತಾ ಇದ್ದಾರಲ್ಲ, ಇವನು ಯಾರು ಅಂದ. ರಾಮರ ಆಶೀರ್ವಾದದಿಂದ ಅವನಿಗೆ ಹನುಮಾನಿಗೆ ಆ ತಾಕತ್ತು ಸಿಕ್ಕಿರೋದು. ಏನಕ್ಕೆ ಕೆಲಸವನ್ನು ಮಾಡ್ತಾ ಬಂದ. ಆ ಹಿನ್ನೆಲೆಯಲ್ಲೇ ರಾಮನ ಜನ್ಮಸ್ಥಾನಕ್ಕೂ ಬಂದಿರುವುದು. ಗಜನಿ ಮೊಹಮ್ಮದ ಸೋಮನಾಥನ ಮೇಲೆ ಆಕ್ರಮಣ ಮಾಡಿದ, ಇನ್ನೊಬ್ಬ ಅತ್ಯಾಚಾರಿ ಅನಾಚಾರಿ ಆಕ್ರಮಣಕಾರಿ ಬಾಬರ ರಾಮನ ಜನ್ಮಭೂಮಿಯ ಮೇಲೆ ಆಕ್ರಮಣ ಮಾಡಿದ. ಕೆಲಸವನ್ನು ಮಾಡ್ತಾ ಬಂದ. ಆ ಹಿನ್ನೆಲೆಯಲ್ಲೇ ರಾಮನ ಜನ್ಮಸ್ಥಾನಕ್ಕೂ ಬಂದಿರುವುದು. ಗಜನಿ ಮೊಹಮ್ಮದ ಸೋಮನಾಥನ ಮೇಲೆ ಆಕ್ರಮಣ ಮಾಡಿದ,